ಆತ್ಮೀಯರೇ, ಈಗಾಗಲೇ ವಿಘ್ನೇಶ್ವರನನ್ನು ಸ್ತುತಿಸುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಆರಂಭಿಕ ಚಾಲನೆಯನ್ನು ನೀಡಿದ ವೈದ್ಯರು ಇನ್ನು ಮುಂದಕ್ಕೆ ಪ್ರಧಾನವಾದ ಪೀಠಿಕೆಯ ಹಾಡುಗಳು, ಇಲ್ಲಿ ರಾಮನ ಪೀಠಿಕೆ ಇರ್ಬೋದು, ಕೃಷ್ಣನ ಪೀಠಿಕೆ ಇರ್ಬೋದು, ದೇವೇಂದ್ರನ ಪೀಠಿಕೆ ಇರ್ಬೋದು, ಕಾಕವೀರಾಜನ ಪೀಠಿಕೆ ಇರ್ಬೋದು, ಹೀಗೆ ಅನೇಕ ಪೀಠಿಕೆಯ ವೇಷದ ಹಾಡುಗಳನ್ನು 3 ಭಾಗಗಳು ಪ್ರಸ್ತುತಪಡಿಸುತ್ತಾರೆ. ಮೊದಲಾಗಿ ಸಿಂಚನ ಮುಳುಬಡಿಯವರು ಪೀಠಿಕೆಯ ಪದ್ಯದೊಂದಿಗೆ ಈ ಸೂತನ ಆಧಾರ
ರಾಮಕೀರ್ತಿಯ ಪರಂಪರೆಯಲ್ಲಿ ಶ್ರೀರಾಮಚಂದ್ರನಿಗೆ ಅತ್ಯಂತ ಉನ್ನತೋನ್ನತವಾದ ಸ್ಥಾನಮಾನ. ಮಾನವ ಜನ್ಮದಲ್ಲಿ ಕಾಣಿಸಿಕೊಂಡ ಶ್ರೀರಾಮ ಪ್ರಭು ದೇವತ್ವವನ್ನು ಏರಿದಂತಹ ದಿವ್ಯ ಮಣ್ಣಿದು. ಅಂತಹ ರಾಮಚಂದ್ರನ ಪಟ್ಟಾಭಿಷೇಕ ಪ್ರಸಂಗ ಯಕ್ಷಗಾನ ಪ್ರಪಂಚಕ್ಕೆ ಒಂದು ಕವಿತ್ವವನ್ನು ಒದಗಿಸಿಕೊಟ್ಟ ಮಾಂತಿ ಸುಬ್ಬರ ಪ್ರಸಂಗಗಳಲ್ಲಿ ಅಗ್ರ ಪಂಕ್ತಿಯಲ್ಲಿರುವಂತಹ ಸಂಪಾದನೆಗಳು. ಯಕ್ಷಗಾನ ಪ್ರಪಂಚಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಭಿನವ ವಾಲ್ಮೀಕಿ ಪುರುಷೋತ್ತಮ ಪೂಜೆ. ಅವರ ಅನಂಗ ರಂಗ ಪ್ರಸಂಗದಿಂದ